ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪರಶುರಾಮನ ಸೃಷ್ಟಿಯ ನೆಲೆಬೀಡಾಗಿರುವಂತಹ ತುಳುನಾಡಿನಲ್ಲಿ ನಾಗರ ಪಂಚಮಿಗೆ ವಿಶೇಷವಾಗಿರುವಂಥ ಮಹತ್ವ ಇರುವಂಥದ್ದು. ನಾಗರ ಪಂಚಮಿ ಬಂತು ಅಂತ ಹೇಳಿದರೆ ನಾಡಿನಲ್ಲಿರುವಂಥ ಸಮಸ್ತ ಭಕ್ತರು ಕೂಡ ನಾಗನ ಗುಡಿಯತ್ತ ಹೆಜ್ಜೆ ಹಾಕ್ತಾರೆ. ನಾಗದೇವರು ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷವಾಗಿರುವಂತಹ ದೇವರು ಅನ್ನುವಂತಹ ನಂಬಿಕೆ ನಮ್ಮ ತುಳುನಾಡಿನ ಜನರಲ್ಲಿ ಇರುವಂಥದ್ದು. ಹಾಗಾಗಿ ನಾಗರ ಪಂಚಮಿಯ ಶುಭ ದಿನದಂದು ನಾಗದೇವರಿಗೆ ಹಾಲು ಸಿಯಾಳ ಅಭಿಷೇಕವನ್ನ ಮಾಡುವಂಥದ್ದು ರೂಢಿಯಾಗಿರುವಂಥದ್ದು. ಹಾಗಾಗಿ ಇವತ್ತು ನಾಡಿನ ಭಕ್ತರೆಲ್ಲ ನಾಗರ ಪಂಚಮಿಯ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಹಾಗಾದ್ರೆ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ನಾಗ ಸನ್ನಿಧಿಯಲ್ಲಿ ನಾಗರ ಪಂಚಮಿಯ ವಿಶೇಷ ಯಾವ ರೀತಿಯಾಗಿದೆ, ಭಕ್ತರೆಲ್ಲ ಎಷ್ಟು ಸಂಭ್ರಮಿಸ್ತಿದ್ದಾರೆ ಈ ನಾಗರ ಪಂಚಮಿಯನ್ನ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಒಳ್ಳೆಯ ಉತ್ತಮ ಥರದ ಆ ಒಂದು ಕುಂಕುಮದ ವ್ಯವಸ್ಥೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಹೆಚ್ಚಿನ ಜನರೆಲ್ಲ ಪ್ರೋತ್ಸಾಹ ಕೊಡಬೇಕು. ಹಾಗೆ ಆ ಕೊಟ್ಟಂಥ ಕುಂಕುಮದಿಂದ ಮಹಾದೇವಿ ಸಂತುಷ್ಟರಾಗಿ ಕುಂಕುಮಾರ್ಚನೆಯಿಂದ ಪ್ರತಿಯೊಂದು ಯಾರೆಲ್ಲ ಸೇವೆ ಕೊಡ್ತಾರೆ ಅವರೆಲ್ಲರಿಗೂ ಕೂಡ ಅವರವರ ಇಷ್ಟಾರ್ಥವನ್ನು ಈಡೇರಿಸಿ ಯಾವುದೇ ರೀತಿಯ ದೇವಿಯ ಕೋಪಶಾಪಗಳು ದುರ್ಗಾಕೋಪಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಮಕ್ಕಳಿಗೆ ವಿದ್ಯಾಬುದ್ಧಿ ದೀರ್ಘಾಯುಷ್ಯವನ್ನು ಕರುಣಿಸಿ ಅವರವರ ಮನಸ್ಸೋಭೀಷ್ಟವನ್ನು ಶೀಘ್ರ ಅನುಗ್ರಹ ಮಾಡಬೇಕು. ಹಾಗೆ ಎಲ್ಲರೂ ಈ ಒಂದು ಉತ್ತಮ ಸೇವೆಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟು ದೇವತಾಭಿವೃದ್ಧಿ ಆಗುವಾಗ ಕೂಡ ಅನುಗ್ರಹ ಮಾಡಿ ಸಂಪೂರ್ಣ ರಕ್ಷೆಯನ್ನು ಕೊಡಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ಓಂ ಮಯ ದೇವಿ ಸ್ಥಾಪಿತಂ ಪುರದಸ್ತಃ ತೇನ ಮೇ ಕಲಾವಾಪ್ತಿ ಭವೇ ಜನ್ಮನಿ ಜನ್ಮನಿ ತದೇವ ಲಗ್ನಂ ತುದಿನಂ ತದೇವ ತಾರಾ ಬಂಚಂದ್ರ ಕುಂಕುಮೇನಾಚಿತೆ ದೇವಿ ಸೌಭಾಗ್ಯಾರ್ಥ. ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜಿಗುಡ್ಡೆ ಈಶ್ವರ ಭಟ್ ಸರ್ ಇದ್ದಾರೆ. ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಕ್ಷೇತ್ರದಲ್ಲಿ ನಾಗರ ಪಂಚಮಿಯ ವಿಶೇಷ, ಹಾಗೆಯೇ ಮಹಾಲಿಂಗೇಶ್ವರ ದೇವರಿಗೆ ಕೂಡ ಇವತ್ತು ವಿಶೇಷವಾಗಿ ತುಪ್ಪದೀಪ ಮತ್ತು ಕುಂಕುಮಾರ್ಚನೆಯ ವ್ಯವಸ್ಥೆಯನ್ನ ಮಾಡಿರುವಂತ ಸರ್, ಅದರ ಬಗ್ಗೆ ಹೇಳಿ. ನೋಡಿ, ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ನಾಗರ ಪಂಚಮಿಯ ಶುಭ ದಿನದಂದು ನಾವು ಮೊದಲೇ ಹಲವಾರು ಭಕ್ತರು ನಮ್ಮ ಹತ್ರ ಹೇಳಿದರು, ನಮ್ಮ ಸಮಿತಿಯಲ್ಲಿ ಇಲ್ಲಿ ತುಪ್ಪ ದೀಪ ಇಡಬೇಕಂತ ಹೇಳುವ ಒಂದು ಆಶೆಯನ್ನು ವ್ಯಕ್ತಪಡಿಸಿದರು. ಅದರಂತೆ ನಾವು ನಾಗರ ಪಂಚಮಿ ದಿವಸ ಮಾಡುವಂತೇಳಿ ನಾವು ಇಲ್ಲಿ ಮೀಟಿಂಗಿನಲ್ಲಿ ನಿರ್ಣಯ ತಗೊಂಡಿದ್ದೇವೆ. ಅದರಂತೆ ಇವತ್ತು ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವರಿಗೆ ಪೂಜೆ ಆದ ನಂತರ ಸರಿಯಾಗಿ 7:30 ನಂತರ ನಾವಲ್ಲಿ ತುಪ್ಪ ದೀಪ ಸೇವೆ ಮಾಡುವಂಥ ಅವಕಾಶವನ್ನು ಭಕ್ತರಿಗೆ ಇವತ್ತು ಕಲ್ಪಿಸಿದ್ದೇವೆ. ಮೊದಲು ಅಲ್ಲಿ ಕೌಂಟ್ರಲ್ಲಿ 100 ರೂಪಾಯಿಯ ಟಿಕೆಟ್ ಪಡೆದುಕೊಂಡು ಮತ್ತು ಅಲ್ಲಿ ಬತ್ತಿ ತುಪ್ಪ ಎಲ್ಲ ಎರೆದಿಡ್ತೇವೆ. ಅದಕ್ಕೆ ದೀಪವನ್ನು ಹೊತ್ತಿಸಿ ಅವರಲ್ಲಿ ಮತ್ತೊಂದು ಟೇಬಲಲ್ಲಿ ಅದನ್ನಿಟ್ಟು ಅವರ ಮನಸ್ಸಲ್ಲಿ ಏನುಂಟು ಅದನ್ನು ಗ್ರಹಿಸಿಕೊಂಡ್ರೆ ಇಷ್ಟಾರ್ಥ ಪ್ರಾಪ್ತಿಯಾಗಬಹುದು ಅಂತೇಳಿ ನಮ್ಮ ನಂಬಿಕೆ. ಹಾಗೆ ಇವತ್ತು ಸುಮಾರು ಜನ ಭಕ್ತರು, ಈಗಾಗಲೇ ಒಂದು 500ಕ್ಕಿಂತ ಹೆಚ್ಚು ಜನ ಭಕ್ತರು ಅವರಿಗೆ ಮನವರಿಕೆ ಮಾಡಿದೆ. ಹೀಗೆ ತುಪ್ಪ ದೀಪ ಇಡುವ ಕಾರ್ಯಕ್ರಮ ಅಂತೇಳಿ 500ಕ್ಕಿಂತಲೂ ಹೆಚ್ಚು ಮಂದಿ ಈಗವರೆಗೆ ತುಪ್ಪ ದೀಪ ಇಡುವಂಥ ಒಂದು ವ್ಯವಸ್ಥೆ ಆಗಿದೆ, ತುಪ್ಪ ಸೇವೆ ಮಾಡುವಂಥ ವ್ಯವಸ್ಥೆ ಆಗಿದೆ. ಹಾಗೆ ನಮ್ಮ ಇಲ್ಲಿ ದೇವಿ ಗುಡಿಯಲ್ಲಿ ಶುದ್ಧ ಕುಂಕುಮ ಅವನ್ನು ಕೂಡ 35 ರೂಪಾಯಿಯಿಂದ 50 ಗ್ರಾಮ್ ಕುಂಕುಮ ಅದನ್ನು ಕೂಡ ದೇವಿಗೆ ಸಮರ್ಪಣೆ ಮಾಡ್ಬೋದು. ಇದು ಇವತ್ತು ಮಾತ್ರ ಅಲ್ಲ, ಇದು ನಿತ್ಯ ಕೂಡ ಈ ಕಾರ್ಯಕ್ರಮ ಇನ್ನು ನಮ್ಮ ಕೊಲ್ಲೂರಲ್ಲೆಲ್ಲ ಉಂಟಲ್ಲ, ಹಾಗೆ ನಮ್ಮ ಪುತ್ತೂರು ಮಹಾಲಿಂಗೇಶ್ವರದಲ್ಲಿಯೂ ನಡೀತದೆ. ಇದು ಭಕ್ತರ ಬೇಡಿಕೆಯಂತೆ ಹಲವಾರು ಭಕ್ತರು ಕುಂಕುಮವನ್ನು ಕೂಡ ಹೇಳಿದ್ದಾರೆ, ತುಪ್ಪದ ದೀಪವನ್ನು ಹಲವಾರು ಭಕ್ತರು ಹೇಳಿದ್ದಾರೆ. ಅದಕ್ಕೋಸ್ಕರ ಭಕ್ತರ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ಸಮಿತಿ ಇವತ್ತು ಮಾಡಿದೆ. ನೋಡಿ, ಇವತ್ತು ಬೆಳಿಗ್ಗೆ ಸಾಧಾರಣ 4:45 ಗಂಟೆಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂದು ನಮ್ಮ ಮೂಲ ನಾಗನಿಗೆ ಅಲ್ಲಿ
ನಮ್ಮ VS ಭಟ್ರು ಅಲ್ಲಿ ನಾನು ಸಂಕಲ್ಪ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ಸಂಕಲ್ಪ ಮಾಡಿ ಇಲ್ಲಿಯೂ ಆದಷ್ಟು ಬೇಗ ಶುರು ಮಾಡಿದ್ದೇವೆ. ಸಾಧಾರಣ 5:15 5:45 ಇಲ್ಲಿಯೂ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಮತ್ತೆ ನೋಡಿ ಅಲ್ಲಿ ಹೊರಗೆ ಚಪ್ಪರ ಹಾಕಿ ಹಗ್ಗೆಲ್ಲ ಕಟ್ಟಿ ಲೈನಲ್ಲಿ ಬರಲಿಕ್ಕೆ ವ್ಯವಸ್ಥೆ, ಇಲ್ಲೇ 7-8 ಹುಡುಗರ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದೇನೆ. ಬೆಳಿಗ್ಗೆಯಿಂದಲೇ ಭಕ್ತರು ಬರ್ತಾ ಇದ್ದಾರೆ. ಸಾಧಾರಣ ಇವತ್ತು 5,000ಕ್ಕಿಂತಲೂ ಹೆಚ್ಚು ಭಕ್ತರು ಇಲ್ಲಿ ಅಭಿಷೇಕದಲ್ಲಿ ಹಾಲು ಅಭಿಷೇಕ ಮಾಡೋದು, ಬೊಂಡ ಅಭಿಷೇಕ ಮಾಡೋದು, ಇದರಲ್ಲೆಲ್ಲ ಬಹಳ ಉತ್ಸವದಿಂದ ಪಾಲ್ಗೊಂಡಿದ್ದಾರೆ. ಒಂದು ದೇವಸ್ಥಾನದಲ್ಲಿ ನಾವು ಸರಿಯಾಗಿ ವ್ಯವಸ್ಥೆ ಮಾಡಿದರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳುವುದಕ್ಕೆ ನಿಮಗೆ ಮಹಾಲಿಂಗೇಶ್ವರ ದೇವಸ್ಥಾನವೇ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗೆ ಇವತ್ತೀಗ ಮಧ್ಯಾಹ್ನಕ್ಕೆ 5,000 ಜನಕ್ಕೆ ಭೋಜನ ಅನ್ನಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅನ್ನಪ್ರಸಾದ ವ್ಯವಸ್ಥೆಯಲ್ಲಿ 5,000 ಮಂದಿ ಪಾಲ್ಗೊಳ್ಳಬಹುದಂತೇಳಿ ನಮ್ಮ ಅನಿಸಿಕೆ, ನಂಬಿಕೆ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಗದೇವರ ಸನ್ನಿಧಿಯಲ್ಲಿ ನಾಗರ ಪಂಚಮಿಯ ಸಂಭ್ರಮವನ್ನು ಕಣ್ತುಂಬಿಕೊಂಡ್ರಲ್ಲ. ಬೆಳಗ್ಗೆಯಿಂದಲೇ ಕ್ಷೇತ್ರಕ್ಕೆ ಭಕ್ತರು ಆಗಮಿಸಿ ನಾಗದೇವರಿಗೆ ಹಾಲು ಹಾಗೆಯೇ ಸಿಯಾಲ ಅಭಿಷೇಕವನ್ನು ಮಾಡ್ತಾ ಇರುವಂಥದ್ದು. ಹಾಗೆಯೇ ಮಹಾಲಿಂಗೇಶ್ವರ ದೇವಾಲಯದ ಒಳಗೆ ಮಹಾಲಿಂಗೇಶ್ವರ ದೇವರಿಗೆ ನಾಗರ ಪಂಚಮಿಯ ಶುಭ ದಿನದಿಂದ ವಿಶೇಷವಾಗಿ ತುಪ್ಪ ದೀಪದ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಅದರ ಜೊತೆಗೆ ದೇವಿಯ ಗರ್ಭಗುಡಿಯಲ್ಲಿ ಶುದ್ಧ ಕುಂಕುಮವನ್ನು ನೀಡುವಂಥ ವ್ಯವಸ್ಥೆ ಕೂಡ ಇವತ್ತಿನಿಂದ ಆರಂಭಗೊಂಡಿರುವಂಥದ್ದು. ಹಾಗಾಗಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದರ ಜೊತೆಗೇನೆ ನಾಗದೇವರಿಗೆ ಕೂಡ ವಿಶೇಷವಾಗಿರುವಂಥ ಪೂಜೆಯನ್ನ ಕೂಡ ಸಲ್ಲಿಸ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಲತೆ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ATM ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ATM ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ATMಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ATM ಮೂಲಕ ಈಸಿಯಾಗಿ UPI ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ KSRTC ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ KSRTC ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ATM. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.